ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಬಹುಶಃ ಈ ವಿಡಿಯೋವನ್ನು ತಾವು ಕೂಡ ನೋಡಿರಬಹುದು. ಕತ್ತರಿಸಿದ ಬಳಿಕವೂ ಕೂಡ ಬಂಗುಡೆ ಮೀನೊಂದು ಜೀವಂತವಾಗಿರುವಂತಹ ಒಂದು ಅಪರೂಪವಾಗಿರುವಂತಹ ಘಟನೆ ನಡೆದಿದೆ. ಇದು ಉಡುಪಿಯ ಮಲ್ಪೆ ಬಂದರಲ್ಲಿ ನಡೆದಿರುವಂತಹ ಘಟನೆ. ತುಂಡರಿಸಿದ ಬಳಿಕವೂ ಕೂಡ ಜೀವಂತವಾಗಿದ್ದ ಮೀನನ್ನ ಕಂಡು ಮೀನು ಮಾರಾಟ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಹಕರೊಬ್ಬರು ಮೀನು ಮಾರಾಟ ಮಹಿಳೆಯ ಬಳಿ ಬಂಗುಡೆ ಮೀನು ಖರೀದಿಸಿದ್ದು ಅದನ್ನು ಕತ್ತರಿಸಿ ಕೊಡುವಂತೆ ಹೇಳಿದ್ದಾರೆ. ಆಗ ಮಹಿಳೆ ಮೀನನ್ನು ಕತ್ತರಿಸಿ ಟಬ್ಗೆ ಹಾಕಿದ್ದು ಅದರಲ್ಲೊಂದು ಮೀನು ಜೀವಂತವಾಗಿ ಒದ್ದಾಡ್ತಾ ಇತ್ತು. ಈ ಜೀವಂತ ಮೀನನ್ನು ಕಂಡು ಬಂದರಿನಲ್ಲಿದ್ದವರು ನಿಬ್ಬೆರಗಾಗಿದ್ದಾರೆ. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಾಂಗ್ಡೆ ಹಬ್ಬ ಹಿಂಗೆ ತಂದಿದ್ದಾರೆ.